ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡೋಣ ತೊಂಡೆಕಾಯಿ ಮತ್ತು ಗೇರು ಬೀಜದ ಉಪ್ಪು ಕರಿ. ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಅದಕ್ಕೆ ಬೇಕಾದ ಸಾಮಾನನ್ನು ನೋಡೋಣ. ಟೊಮೆಟೊ 1, ಈರುಳ್ಳಿ 1, ಸಾಸಿವೆ ಸ್ವಲ್ಪ, ಕರಿಬೇವಿನ ಸೊಪ್ಪು, ಕಾಯಿಮೆಣಸು 2, ತೆಂಗಿನಕಾಯಿ ತುರಿ ಅರ್ಧ ಕಪ್ಪು, ಗೇರು ಬೀಜ. ನಾನಿಲ್ಲಿ ತೊಂಡೆಕಾಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ, ನೋಡಿ ತೋರಿಸ್ತಾ ಇದ್ದೇನೆ. ಈಗೇನೆ ಕಟ್ ಮಾಡಿದ್ರೆ ಆಯಿತು. ಈಗ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಬೇಕು. ಈಗ ಈರುಳ್ಳಿ, ಟೊಮೆಟೊ, ಕಾಯಿಮೆಣಸು ಇಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. ಈರುಳ್ಳಿ ಸಣ್ಣದು ಹಾಕಿದರೆ ಸಾಕು. ಒಂದು ವೇಳೆ ದೊಡ್ಡ ಈರುಳ್ಳಿ ಆದರೆ ಅರ್ಧದಷ್ಟು ಈರುಳ್ಳಿಯನ್ನು ಹಾಕಿದರೆ ಸಾಕು. ಈಗ ತೊಂಡೆಕಾಯಿಯನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಗೇರು ಬೀಜವನ್ನು 1 ಗಂಟೆ ಹೊತ್ತು ನೀರಿನಲ್ಲಿ ಹಾಕಿ ನೆನೆಸಿಟ್ಟಿದ್ದೇನೆ. ಇದರಿಂದ ಗೇರು ಬೀಜ ತುಂಬ ಸಾಫ್ಟಾಗಿ ಬರುತ್ತೆ. ಗೇರು ಬೀಜ ಸಾಫ್ಟ್ ಆಗಿದೆ, ಅದನ್ನು ತೊಂಡೆಕಾಯಿಗೆ ಹಾಕ್ತಾ ಇದ್ದೇನೆ. ಈಗ ಎರಡನ್ನು ಕೂಡ ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. ಗೇರು ಬೀಜ ಒಣಗಿರುತ್ತೆ, ಅದು ಗಟ್ಟಿ ಇರುತ್ತೆ. ಅದು ಸಾಫ್ಟ್ ಆಗಲಿಕ್ಕೆ ಬೇಕಾಗಿ ಅದನ್ನು ನೀರಿನಲ್ಲಿ ನೆನೆಸಿಡೋದು. ಕಡಿಮೆ ಅಂದರೂ 1 ಗಂಟೆ ಹೊತ್ತು ಗೇರು ಬೀಜವನ್ನು ನೆನೆಸಿಡಬೇಕು. ಈಗ ನೀರು ಹಾಕ್ತಾ ಇದ್ದೇನೆ. 1 ಕಪ್ಪಿನಷ್ಟು ನಾನಿಲ್ಲಿ ನೀರು ಹಾಕ್ತಾ ಇದ್ದೇನೆ. ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ರುಚಿಗೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿದ್ರೆ ಆಯಿತು. ನೀರು ಎಷ್ಟು ಬೇಯಲಿಕ್ಕೆ ಬೇಕಂತ ನೋಡ್ಕೊಂಡು ಹಾಕಿ. ಈಗ ಲಿಡ್ ಮುಚ್ಚಿ ಬೇಯಲಿಕ್ಕೆ ಬಿಡೋಣ. ಈಗ ಲಿಡ್ ಓಪನ್ ಮಾಡ್ತಾ ಇದ್ದೇನೆ. ಈಗ ಚೆಕ್ ಮಾಡೋಣ ತೊಂಡೆಕಾಯಿ ಬೆಂದಿದೆ ಎಂದು. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೇನೆ ತೆಗೆದು ತೊಂಡೆಕಾಯಿಯನ್ನು. ಬೇಯ್ದಿದೆ ಅಂತ ನಾವಿಲ್ಲಿ ಚೆಕ್ ಮಾಡಿ ನೋಡೋಣ. ತೊಂಡೆಕಾಯಿ ಬೆಂದಿದೆ. ತೊಂಡೆಕಾಯಿ ಬೆಂದ ನಂತರ ನಾವಿಲ್ಲಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು. ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡ ನಂತರ ಒಂದು 2 ನಿಮಿಷದ ಹೊತ್ತು ಅದನ್ನು ಹುರ್ಕೊಳ್ಬೇಕು. ತೊಂಡೆಕಾಯಿ ಮತ್ತು ಕ್ಯಾಶ್ಯೂ ನಟ್ ಉಪ್ಪು ಕರಿ ಹೇಗೆ ಉಂಟಂತ ಕಮೆಂಟು ಮಾಡಿ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.